ಕಟ್ಟಡ ನೋಡ್ತಾ ಇದ್ರೆ ನಿಜವಾಗ್ಲೂ ಭಯಾನಕ ಅನ್ಸುತ್ತೆ. ಜ್ಞಾನ ದೇಗುಲವೊಂದು ಕುಡುಕರ ಪಾರ್ಟಿ ಹಾಲ್ ಆಗಿದೆ. ಲಕ್ಷ ಲಕ್ಷ ಖರ್ಚು ಮಾಡಿ ನಿರ್ಮಿಸಿದ ಸರ್ಕಾರಿ ಶಾಲೆ ಈಗ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ಇಷ್ಟಕ್ಕೂ ಈ ಸರ್ಕಾರಿ ಶಾಲೆ ಯಾವುದು, ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಅಬ್ಬಬ್ಬ, ಇದು ಯಾವ ಕಾಲದ ಕಟ್ಟಡವಪ್ಪ? ಇದ್ಯಾಕೆ ಹಿಂಗದೆ? ಇದನ್ನ ಹೇಳೋರು ಕೇಳೋರು ಯಾರು ಇಲ್ವೇನ್ರಪ್ಪ? ಈ ಕಟ್ಟಡವನ್ನ ನೋಡ್ತಾ ಇದ್ರೆ ಹೀಗೆ ಪ್ರಶ್ನೆ ಮಾಡ್ಬೇಕು ಅನ್ಸುತ್ತೆ ಅಲ್ವಾ? ಕಟ್ಟಡದ ಸುತ್ತ ಬೆಳೆದಿರೋ ಪೊದೆಗಳು, ನೀರಿನ ಟ್ಯಾಂಕ್ ಅನ್ನು ಆವರಿಸಿರೋ ಬಳ್ಳಿಗಳು ನೋಡೋಕೆ ಭಯಾನಕವಾಗಿದೆ. ಇಷ್ಟಕ್ಕೂ ಈ ಕಟ್ಟಡ ಯಾವುದು ಗೊತ್ತಾ? ಅದನ್ನ ಕೇಳಿದ್ರೆ ನಿಮ್ಗೆ ಶಾಕ್ ಆಗುತ್ತೆ. ವೀಕ್ಷಕರೇ, ನೀವು ನೋಡ್ತಾ ಇರೋ ಈ ಕಟ್ಟಡ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಕಸಬಾ ಹೋಬಳಿ ವಡ್ಡಗೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುರುಡುಗಾನಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ. ಸರ್ಕಾರಿ ಶಾಲೆ ಅಂದ್ರೆ ಅದೆಷ್ಟೋ ಮಕ್ಕಳ ಜ್ಞಾನ ದೇಗುಲ, ಅದೆಷ್ಟೋ ಸಾಧಕರ ಜೀವನಕ್ಕೆ ಶಿಕ್ಷಣವನ್ನ ಧಾರೆ ಎರೆದಿರೋ ಮಂದಿರ. ಸ್ವಚ್ಛಾರಿತ್ರ್ಯ, ಸಂಸ್ಕೃತಿ, ಬದುಕಿನ ಪಾಠ, ಆಟ ಎಲ್ಲವನ್ನು ಕಲಿಸಿಕೊಡುವ ವಿದ್ಯಾಲಯ. ಆದ್ರೆ ಈ ಶಾಲೆ ಮಾತ್ರ ಹಾಗಿಲ್ಲ. ಇದು ಹಗಲಲ್ಲಿ ಇಸ್ಪಿಟ್ ಆಟದ ಜಾಗ ಆದ್ರೆ ಸಂಜೆ ಕುಡುಕರ ಅಡ್ಡ, ರಾತ್ರಿ ಇಡೀ ಕುರಿ ಮೇಕೆಯ ದೊಡ್ಡಿ. ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವ ಈ ಶಾಲಾ ಕಟ್ಟಡದಲ್ಲಿ ಈಗ ಕಿಟಕಿ ಬಾಗಿಲುಗಳೇ ಮಾಯವಾಗಿದೆ. ಶಾಲಾ ಕಟ್ಟಡ, ಅಡುಗೆ ಕೊಠಡಿ, ನೀರಿನ ತೊಟ್ಟಿ, ಓವರ್ ಹೆಡ್ ಟ್ಯಾಂಕ್, ನೀರಿನ ಟ್ಯಾಂಕ್, ಕೊಳವೆ ಬಾವಿ, ಶೌಚಾಲಯ ಸಂಪೂರ್ಣ ನಾಶವಾಗಿದೆ. ಇದೆಷ್ಟೇ ಅಲ್ಲ ವೀಕ್ಷಕರೇ, ಈ ಶಾಲೆಯ ಕುರಿತಾದ ಇನ್ನಷ್ಟು ವಿಚಾರಗಳನ್ನ ಸ್ಥಳೀಯರಾದ ಶಿವಣ್ಣ ಅವರು ಹೇಳ್ತಾರೆ, ಕೇಳಿ. ಇದೇನೋ ಇದು ಮಾಡ್ತೀನಿ ಅಂತ ಒಂದು ತೊಟ್ಟಿ ಮಾಡ್ತಿರೋ, ಅಲ್ಲೊಂದು ತೊಟ್ಟಿ ಮಾಡ್ತಿರೋ, ಅದ್ರಾಗೂ ನೀರಿಲ್ಲ. ಆ ಕಡೆಯಿಂದ ಒಂದು ನಲ್ಲಿ ಹಾಕ್ತಿರೋ, ಅದೊಂದು 2 ದಿನಕ್ಕೆ ಹೋಯ್ತು. ತಿರುಗಿ ಈಗ ಈ ಕಡೆಯಿಂದ ನಲ್ಲಿ ಹಾಕ್ತಿದ್ರೆ ಅದ್ರಾಗೇನು 24 ಗಂಟೆಗೆ ಹೋಗ್ತಾರೆ. ಕುರುಡುಗಾನಹಳ್ಳಿ ಸರ್ಕಾರಿ ಪಾಠಶಾಲೆಯಲ್ಲಿ ಇಂಥ ಪರಿಸ್ಥಿತಿಯಲ್ಲೂ 12 ಮಕ್ಕಳು ಶಿಕ್ಷಣ ಪಡೆದಿದ್ದಾರೆ. ಆದ್ರೂ ಈ ಸರ್ಕಾರಿ ಶಾಲೆಯ ದುಸ್ಥಿತಿಯನ್ನ ಕೇಳೋರು ಯಾರು ಇಲ್ಲ. ಇಲ್ಲಿಯ ಮಕ್ಕಳಿಗೆ ಭದ್ರತೆಯ ಜೊತೆಗೆ ಶಿಕ್ಷಣವು ಮರೀಚಿಕೆಯಾಗಿದೆ. ಇದಿಷ್ಟೇ ಅಲ್ಲದೆ ಶಿಕ್ಷಕರ ಜೊತೆಗೆ ಮಕ್ಕಳಿಗೂ ಶೌಚಾಲಯವೇ ಇಲ್ಲದಂತಾಗಿದೆ. ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಹೊಸದಾಗಿ ನಿರ್ಮಾಣ ಆಗಿರುವ ಶಾಲಾ ಕಟ್ಟಡ, ಅಡುಗೆ ಕೊಠಡಿಗಳ ಬಗ್ಗೆ ನಮಗೆ ಮಾಹಿತಿಯೇ ಇಲ್ಲ ಅಂತಾರೆ ಇಲ್ಲಿನ ಶಿಕ್ಷಕರು. ಅಯ್ಯೋ, ನಾನೇ ಎಸ್ಟಿಎಂಸಿ ಅಧ್ಯಕ್ಷ ಮಾಡಿರೋನು ಅದು ಆಗಲಿಲ್ಲ. ಮೇಡಮ್ ಅವರ ಕಂಪ್ಲೇಂಟ್ ಮಾಡಲಿಲ್ವಾ? ಆ ಥರ ಆಗಿದ್ದಕ್ಕೆ ಮೇಡಮ್ ಅವರು ನಂದಿಲ್ಲಪ್ಪ, ನಂದು ಕೆಲಸ ನಾನು ಮಾಡ್ತಾ ಇದ್ದೀನಿ, ನೀವು ಬೇಕಾದ್ರೆ ಅಧ್ಯಕ್ಷ ಮಾಡೋಣ ಅದೇ ಹೇಳ್ತಾರೆ. ಇಲ್ಲಿ ಜನಸಂಖ್ಯೆ ಹೆಚ್ಚಾಗೋದು, ಅಲ್ಲಿ ಹೋಗ್ತೀವಪ್ಪ, ಇನ್ನೊಂದು ಅಂಗಡಿ, ಇನ್ನೊಂದು ರೂಮ್ ಆಗಬೇಕು, ಸ್ಕೂಲು ಇನ್ನೊಂದು ಆಗಬೇಕು, ಆಫೀಸ್ ರೂಮ್ ಬೇಡವಾ ಅಂತಂದ್ರು. ಈಗ ಅಲ್ಲೋಗಿ ಒಂದೇ ರೂಮ್ನಾಗ ಎಲ್ಲ ಮಾಡ್ತಿದ್ರು, ಇನ್ನೊಂದು ಬಿಲ್ಡಿಂಗ್ ಕೊಡೋರು. ಇವಾಗ ಅದು ಒಂದೇ ಒಂದು ಬಿಲ್ಡಿಂಗ್ ಅಂತ ಇಲ್ಲೇ ಮಾಡ್ತಾರೆ, ಅವ್ರು ಇನ್ನೊಂದು ಕೊಡ್ತಾ ಇಲ್ಲ. ಅಲ್ಲೋ ಮಾಡ್ತೀವಿ, ಇನ್ನೊಂದು ಬಿಲ್ಡಿಂಗ್ ಹಾಕಿಸ್ಬೋದಾಯ್ತು. ಕೆಲವು ಜನ ದೂರ ಅಲ್ಲಿ ಅಂತ ಕೆಲವು ಜನ ಅಂತಾರೆ. ವಿಪರ್ಯಾಸ ಅಂದ್ರೆ ಅಜ್ಞಾನ ಕಳೆಯೋ ಈ ಶಿಕ್ಷಣ ಸಂಸ್ಥೆಯಲ್ಲಿ ಗ್ರಾಮ ಪಂಚಾಯತ್ ಅಭ್ಯರ್ಥಿಗಳ ಬೆಂಬಲಿಗರೇ ಪಾರ್ಟಿಯ ಕೊಠಡಿಯನ್ನಾಗಿ ಮಾಡಿಕೊಂಡಿದ್ದಾರೆ. ಶಿಕ್ಷಣ ಇಲಾಖೆ, ಗ್ರಾಮ ಪಂಚಾಯತ್ ಮತ್ತು ಇತರೆ ಅನುದಾನದ ಬಳಕೆಯಿಂದ ಅಭಿವೃದ್ಧಿ ಆಗಬೇಕಾದ ಶಾಲೆಯು ರಕ್ಷಕ ಮತ್ತು ರಕ್ಷಣೆ ಎರಡೂ ಇಲ್ಲದೆ ಅನೈತಿಕ ಚಟುವಟಿಕೆಗಳ ಕೊಠಡಿಯಾಗಿದೆ. ಹಗಲಿನಲ್ಲಿ ಪಾರ್ಟಿ ಮಾಡುವ ಕುಡುಕರ ತಂಡ ಕುಡಿದ ಅಮಲಿನಲ್ಲಿ ಮದ್ಯದ ಬಾಟಲಿ ಒಡೆದು ಹಾಕಿದ್ದಾರೆ. ಶಾಲೆಯ ಒಳಗೆ ಮತ್ತು ಹೊರಗೆ ಮದ್ಯದ ಬಾಟಲಿಗಳು ಚೆಲ್ಲಾಡುತ್ತಿವೆ. ನೀರಿನ ತೊಟ್ಟಿಯೊಳಗೆ ಗಾಜಿನ ಪುಡಿಗಳು ತುಂಬಿವೆ. ಕೊಳವೆ ಬಾವಿ ಕಾಣೆಯಾಗಿ ಶಾಲೆಯ ಆವರಣವು ದುರ್ವಾಸನೆ ಬೀರುತ್ತಿದೆ. ಶಾಲೆಯ ಈ ಅವ್ಯವಸ್ಥೆ ನೋಡಿ ಮಧುಗಿರಿಯ ಡಿಡಿಪಿಐ ರೇವಣ್ಣ ಸಿದ್ದಪ್ಪ ಅವರಿಗೆ ಮಾಹಿತಿ ನೀಡಲಾಗಿದೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಡಿಡಿಪಿಐ, ಶಾಲೆಯ ಬಾಗಿಲು ಮತ್ತು ಕಿಟಕಿ ಮುರಿದು ಮದ್ಯ ಸೇವನೆ ಮಾಡುತ್ತಿರುವ ವ್ಯಕ್ತಿಗಳ ವಿರುದ್ಧ ದೂರು ನೀಡಲು ಕೊರಟಗೆರೆ ಬಿಇಒಗೆ ಸೂಚಿಸುತ್ತೇನೆ. ನಾನೇ ಖುದ್ದಾಗಿ ಕುರುಡುಗಾನಹಳ್ಳಿ ಶಾಲೆಗೆ ಭೇಟಿ ನೀಡುತ್ತೇನೆ ಎಂದು ಭರವಸೆ ನೀಡಿದ್ದಾರೆ. ಈ ಗ್ರಾಮದಲ್ಲಿರುವ ಎಲ್ಲಾ ಮಕ್ಕಳಿಗೂ ಕನಸನ್ನು ಬಿತ್ತುವ ಶಾಲೆ ಇದು. ಆದ್ರೆ ಇದನ್ನ ಕೇಳೋರು ಯಾರು ಇಲ್ಲದೆ ಹಳೆಯ ಕಟ್ಟಡದಂತೆ ಭಾಸವಾಗ್ತಿದೆ. ಕನ್ನಡ ಶಾಲೆಯೊಂದು ಕುಡುಕರ ಕೈಯಲ್ಲಿ ಹಾಳಾಗುತ್ತಿದೆ. ಈ ಎಲ್ಲಾ ಸಮಸ್ಯೆಗಳಿಗೂ ಬೇಗನೆ ಪರಿಹಾರ ಸಿಗ್ಲಿ, ಕನ್ನಡ ಶಾಲೆಗೆ ಮತ್ತೆ ಜೀವ ತುಂಬಲಿ. ಇದೇ ಶಾಲೆ ಮತ್ತೆ ಹೊಸತನವನ್ನ ಪಡೆದು ಈ ಊರ ಮಕ್ಕಳ ಭವಿಷ್ಯಕ್ಕೆ ಜ್ಯೋತಿಯಾಗ್ಲಿ ಅನ್ನೋದೇ ನಮ್ಮ ಆಶಯ. ದೇವರಾಜ್ ಕೆಎನ್, ಕಹಳೆ ನ್ಯೂಸ್, ಕೊರಟಗೆರೆ.